ಪರ್ಫ್ಯೂಮ್ ಹಾಕಿಕೊಂಡು ಆಫೀಸ್ ಅಥವಾ ಕಾಲೇಜ್ಗೆ ಹೋಗುವಷ್ಟರಲ್ಲಿ ಯಾವುದೇ ಪರಿಮಳ ಇರುವುದಿಲ್ಲ. ಸ್ನೇಹಿತರು ಹೇಳಿದರೆಂದು ಹೆಚ್ಚು ಬೆಲೆ ಬಾಳುವ ಪರ್ಫ್ಯೂಮ್ ಅನ್ನು ಖರೀದಿಸಿದೆ, ಆದರೂ ಸಮಸ್ಯೆ ಏನು ಬಗೆಹರಿಯಲಿಲ್ಲ ಎಂದು ಚಿಂತಿಸುತ್ತಿದ್ದೀರಾ? ಹಾಗಾದ್ರೆ ಪರ್ಫ್ಯೂಮ್ ಖರೀದಿಸುವ ಮುನ್ನ ಈ ಸಂಗತಿಯನ್ನ ಪರಿಶೀಲಿಸಿ. ಪ್ರತಿಯೊಂದು ಪರ್ಫ್ಯೂಮ್ ಮೇಲೂ ಇಡಿಸಿ, ಇಡಿಎಫ್, ಇಡಿಟಿ, ಇಡಿಪಿ ಎನ್ನುವ ಕೋಡ್ಗಳು ಇರುತ್ತವೆ. ಈ ಕೋಡ್ಗಳು ಒಮ್ಮೆ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡರೆ ಎಷ್ಟು ಗಂಟೆಗಳ ಕಾಲ ಸುಗಂಧ ಸೂಸುತ್ತಿರುತ್ತವೆ ಎನ್ನುವುದನ್ನ ತಿಳಿಸುತ್ತವೆ. ಪರ್ಫ್ಯೂಮ್ ಮೇಲೆ ಪರ್ಫಾರ್ಮೆನ್ಸ್ ಕೋಡ್ ಇಡಿಸಿ ಇದ್ದರೆ ಇದು 2 ರಿಂದ 3 ಗಂಟೆಗಳ ಕಾಲ, ಇಡಿಎಫ್ ಕೋಡ್ ಇದ್ದರೆ 1 ರಿಂದ 2 ಗಂಟೆಗಳ ಕಾಲ, ಇಡಿಟಿ ಕೋಡ್ ಇದ್ದರೆ 3 ರಿಂದ 4 ಗಂಟೆಗಳ ಕಾಲ, ಇಡಿಪಿ ಕೋಡ್ ಇದ್ದರೆ 4 ರಿಂದ 5 ಗಂಟೆಗಳ ಕಾಲ ಹಾಗೂ ಪರ್ಫ್ಯೂಮ್ ಎಂದು ಉಲ್ಲೇಖವಾಗಿದ್ದರೆ 6 ರಿಂದ 8 ಗಂಟೆಗಳ ಕಾಲ ಸುಗಂಧ ಸೂಸುವುದು ಎನ್ನುವುದನ್ನ ತಿಳಿಸುತ್ತದೆ. ಇನ್ನು ಮುಂದೆ ನೀವು ಪರ್ಫ್ಯೂಮ್ ಖರೀದಿಸುವಾಗ ಈ ಮಾಹಿತಿಯನ್ನ ಪರಿಶೀಲಿಸಿ ಖರೀದಿಸುವುದನ್ನ ಮರೆಯದಿರಿ.